ಕೆಯ್ಯೂರು ಮತ್ತು ಕೊಲ್ತಿಗೆ ಈ ಭಾಗದಲ್ಲಿ 3-4 ದಿವಸದ ಹಿಂದೆ ಕಾಡಾನೆ ಒಂದು ದಾಳಿ ಮಾಡಿ ಒಬ್ಬರು ರಬ್ಬರ್ ಟ್ರ್ಯಾಪಿಂಗ್ ಏನು ಹೋಗ್ತಾರೆ ಮಹಿಳೆಯನ್ನು ಕೊಂದು ಹಾಕಿದೆ. ಆ ಪ್ರಕಾರ ನಾವು ಸರ್ಕಾರದ ಜೊತೆ ಮಾತಾಡಿ ಇವತ್ತು ಅರಣ್ಯ ಸಚಿವರ ಹತ್ರ ಕೂಡ ಮಾತುಕತೆ ಮಾಡಿ ಚಿಕ್ಕಮಗಳೂರಿನಿಂದ ETF ತಂಡ ಪುತ್ತೂರಿಗೆ ಬಂದಿದೆ. ಇದರಲ್ಲಿ 6 ಜನರು ಇರ್ತಾರೆ. ಇವರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತಾರೆ. ಇವರು ಆಯುಧಗಳು ಇರ್ತದೆ. ಇವರ ಹತ್ರ ಕೋವಿ ಮತ್ತು ಮದ್ದುಗುಂಡುಗಳನ್ನು ಶಬ್ದ ಮಾಡುವ ಮುಖಾಂತರ ಆನೆಯನ್ನು ಕಾಡಿಗೆ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ತಂಡ ಬೇರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇದೆ ಅಲ್ಲಿ ಹೋಗಿ ಆ ಪ್ರಾಣಿಗಳ ಹಾವಳಿಯನ್ನು ತಡೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಇವತ್ತು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕೆಯ್ಯೂರು ಮತ್ತು ಕೊಲ್ತಿಗೆ ಭಾಗಕ್ಕೆ ಬಂದು ನಾಳೆಯಿಂದ ಕಾರ್ಯವನ್ನು ಆರಂಭ ಮಾಡ್ತದೆ. ಏನು ಈ ಕಾಡಾನೆ ಬಂದು ಅಲ್ಲಲ್ಲಿ ರೈತರ ಬೆಳೆಗಳನ್ನು ಹಾನಿ ಮಾಡ್ತದೆ, ಹಾಗೆ ಮನುಷ್ಯರಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ತದೆ. ಈ ಕಾಡಾನೆಯನ್ನು ಶಬ್ದ ಮಾಡುವ ಮುಖಾಂತರ ಆ ಬಂದ ದಾರಿಯಲ್ಲೇ ವಾಪಸ್ಸು ಕಾಡಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತದೆ. ಆದ್ದರಿಂದ ಸಾರ್ವಜನಿಕರು ರೈತರು ಭಯಪಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಾಡಾನೆ ಒಮ್ಮೆ ವಾಪಸ್ಸು ಹೋದ ನಂತರ ಅವರು ಎಲ್ರಿಗೆ ಮಾಹಿತಿಯನ್ನು ತಿಳಿಸುವಂಥ ಕೆಲಸ ಮಾಡ್ತಾರೆ. ಇದು ನಾಳೆಯಿಂದ ಈ ಆಪರೇಷನ್. ಕೆಯ್ಯೂರು ಮತ್ತು ಕೊಲ್ತಿಗೆ ಈ ಭಾಗದಲ್ಲಿ 3-4 ದಿವಸದ ಹಿಂದೆ ಕಾಡಾನೆ ಒಂದು ದಾಳಿ ಮಾಡಿ ಒಬ್ಬರು ರಬ್ಬರ್ ಟ್ರ್ಯಾಪಿಂಗ್ ಏನು ಹೋಗ್ತಾರೆ ಮಹಿಳೆಯನ್ನು ಕೊಂದು ಹಾಕಿದೆ. ಆ ಪ್ರಕಾರ ನಾವು ಸರ್ಕಾರದ ಜೊತೆ ಮಾತಾಡಿ ಇವತ್ತು ಅರಣ್ಯ ಸಚಿವರ ಹತ್ರ ಕೂಡ ಮಾತುಕತೆ ಮಾಡಿ ಚಿಕ್ಕಮಗಳೂರಿನಿಂದ ETF ತಂಡ ಪುತ್ತೂರಿಗೆ ಬಂದಿದೆ. ಇದರಲ್ಲಿ 6 ಜನರು ಇರ್ತಾರೆ. ಇವರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತಾರೆ. ಇವರು ಆಯುಧಗಳು ಇರ್ತದೆ. ಇವರ ಹತ್ರ ಕೋವಿ ಮತ್ತು ಮದ್ದುಗುಂಡುಗಳನ್ನು ಶಬ್ದ ಮಾಡುವ ಮುಖಾಂತರ ಆನೆಯನ್ನು ಕಾಡಿಗೆ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ತಂಡ ಬೇರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇದೆ ಅಲ್ಲಿ ಹೋಗಿ ಆ ಪ್ರಾಣಿಗಳ ಹಾವಳಿಯನ್ನು ತಡೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಇವತ್ತು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕೆಯ್ಯೂರು ಮತ್ತು ಕೊಲ್ತಿಗೆ ಭಾಗಕ್ಕೆ ಬಂದು ನಾಳೆಯಿಂದ ಕಾರ್ಯವನ್ನು ಆರಂಭ ಮಾಡ್ತದೆ. ಏನು ಈ ಕಾಡಾನೆ ಬಂದು ಅಲ್ಲಲ್ಲಿ ರೈತರ ಬೆಳೆಗಳನ್ನು ಹಾನಿ ಮಾಡ್ತದೆ, ಹಾಗೆ ಮನುಷ್ಯರಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ತದೆ. ಈ ಕಾಡಾನೆಯನ್ನು ಶಬ್ದ ಮಾಡುವ ಮುಖಾಂತರ ಆ ಬಂದ ದಾರಿಯಲ್ಲೇ ವಾಪಸ್ಸು ಕಾಡಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತದೆ. ಆದ್ದರಿಂದ ಸಾರ್ವಜನಿಕರು ರೈತರು ಭಯಪಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಾಡಾನೆ ಒಮ್ಮೆ ವಾಪಸ್ಸು ಹೋದ ನಂತರ ಅವರು ಎಲ್ರಿಗೆ ಮಾಹಿತಿಯನ್ನು ತಿಳಿಸುವಂಥ ಕೆಲಸ ಮಾಡ್ತಾರೆ. ಇದು ನಾಳೆಯಿಂದ ಈ ಆಪರೇಷನ್ ಸ್ಟಾರ್ಟ್ ಆಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.